ಅಮ್ಮನ 90ನೇ ವರ್ಷದ ಜನ್ಮದಿನದ ಸಂಭ್ರಮದಲ್ಲಿ ಶ್ರೀಮತಿ ರಂಜಿನಿ ಶೆಟ್ಟಿಯವರ ಕಥಾ ಸಂಕಲನ ಅಮ್ಮ 90 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬದುಕು ಜಟಕ ಬಂಡಿ ಬಿಡುಗಡೆ ಸಂಭ್ರಮ ಕೊಡಿಯಲ್ಬೆಲ್ ಶಾರದಾ ವಿದ್ಯಾಲಯದ ಹತ್ತಿರ ಕಾರ್ಪೊರೇಷನ್ ಬ್ಯಾಂಕ್ ನೌಕರರ ಯೂನಿಯನ್ ಸಭಾಂಗಣದಲ್ಲಿ ನಡೆಯಿತು. ದೀಪ ಬೆಳಗಿಸುವ ಮೂಲಕ ಶ್ರೀಮತಿ ಕಸ್ತೂರಿ ಸುಂದರ್ ಶೆಟ್ಟಿ ಕೋಡಿಕಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಬೆಸೆಂಟ್ ಮಹಿಳಾ ಕಾಲೇಜು ಕನ್ನಡ ವಿಭಾಗದ ಶ್ರೀಮತಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿ, ಇಂತಹ ಒಂದು ಅಪರೂಪದ ಸನ್ನಿವೇಶದಲ್ಲಿ ಭಾಗವಹಿಸುವಾಗ ನಿಜಕ್ಕೂ ಅದ್ಭುತವೆನಿಸುತ್ತದೆ. ಇಂದಿನ ದಿನಗಳಲ್ಲೂ ಕುಟುಂಬದ ಎಲ್ಲರೂ ಸೇರಿಕೊಂಡು ಈ ರೀತಿಯ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಏರ್ಪಡಿಸಿರೋದು ನಿಜಕ್ಕೂ ಸಂತಸದ ವಿಷಯ. ಜೊತೆಗೆ ನಾನು ಈ ಕಾರ್ಯಕ್ರಮದ ಒಂದು ಭಾಗವಾಗಿರೋದು ನನಗೆ ಸಂತಸ ತಂದಿದೆ ಅಂತ ಮೆಚ್ಚುಗೆಯ ಮಾತುಗಳನ್ನಾಡಿದ್ರು. ಇನ್ನು ಈ ವೇಳೆ ಮಾತನಾಡಿದ ಕಥಾ ಸಂಕಲನದ ಲೇಖಕಿ ರಂಜಿನಿ ಶೆಟ್ಟಿ ತಮ್ಮ ಅಮ್ಮನ ಬಗೆಗಿನ ನೆನಪಿನ ಬುತ್ತಿಯನ್ನ ತೆರೆದಿಟ್ಟರು. ಪಾಣೆಮಂಗಳೂರು ಶಾರದಾ ಹೈಸ್ಕೂಲ್ ತುಳು ಅಕಾಡೆಮಿ ಸದಸ್ಯೆ ಹಾಗೂ ಅಧ್ಯಾಪಕರಾದ ಶ್ರೀಮತಿ ಸುಧಾ ನಾಗೇಶ್ ಪುಸ್ತಕದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವೀಣಾ ಮನೋಹರ್ ಶೆಟ್ಟಿ, ಉಷಾ ಕಿರಣ್, ಎನ್ಪಿ ಪ್ರಸಾದ್, ಕಲ್ಪನಾ ಸುರೇಶ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾನು 2003ರಲ್ಲಿ ನನ್ನ ಪ್ರಥಮ ಕಥಾ ಸಂಕಲನ ಕಾಡಿದಳು ಆ ಹುಡುಗಿ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಅಮ್ಮ ಪಾಲ್ಗೊಂಡಿದ್ದರು. ಆಮೇಲೆ ನನ್ನ ಸ್ನೇಹಿತರು ಹಿತೈಷಿಗಳೊಂದಿಗೆ ನಮ್ಮ ಅಮ್ಮನು ಇನ್ನೊಂದು ಕೃತಿಯನ್ನು ಹೊರತರುವಂತೆ ಒತ್ತಾಯಿಸುತ್ತಿದ್ದರು. ಆದರೆ ನಾನದನ್ನು ಅಷ್ಟಾಗಿ ಹಚ್ಚಿಕೊಳ್ಳಲಿಲ್ಲ. ಆದರೆ ಅಮ್ಮನನ್ನು ಕಳಕೊಂಡ ಬಳಿಕ ಯಾಕೋ ತಪ್ಪಿತಸ್ಥ ಭಾವ ನನ್ನನ್ನು ಬಹುವಾಗಿ ಕಾಡಿತು. ಆ ನೆಲೆಯಲ್ಲಿ ಅಮ್ಮನ 90ನೇ ಜನ್ಮದಿನದಂದು 2ನೇ ಕಥಾ ಸಂಕಲನವನ್ನು ಹೊರತರುವ ನಿರ್ಧಾರ ಮಾಡಿ, ಕಥೆ ನಿಜವಾಗಿಯೂ ಹೇಗೆ ಇರಬೇಕು, ಹೃದಯದಿಂದ ಹೃದಯಕ್ಕೆ ಮುಟ್ಟುವ ಹಾಗೆ ಇರಬೇಕು. ಅದು ಒಬ್ಬ ಓದುಗನನ್ನು ಹೆಚ್ಚು ಚಿಂತನೆಗೆ ಈಡು ಮಾಡಿದರೆ, ಹೆಚ್ಚು ಆಲೋಚನೆ ಮಾಡುವಂತೆ ಆದರೆ ಅದು ಏನಾಗ್ತದೆ ಅಂತ ಹೇಳಿದರೆ ಅದು ಅವನಿಗೆ ನಿಜವಾಗಿ ಅದರ ರಸಸ್ವಾದ ಸಿಕ್ಕುವುದಿಲ್ಲ. ನೇರವಾಗಿ ಹೃದಯಕ್ಕೆ ಮುಟ್ಟುವ ಹಾಗೆ ಬಂದು ಅತ್ಯಂತ ಸರಳವಾಗಿ ತಾನು ಹೇಳಬೇಕಾಗುವುದನ್ನು ಸ್ಪಷ್ಟವಾಗಿ ಕೊಟ್ಟರೆ ಆ ಕಥೆ ಹೆಚ್ಚು ಕಾಲ ಹೃದಯದಲ್ಲಿ ಉಳಿತದೆ.